ಹಾಯ್ ನಮಸ್ತೆ. ನೀವೆಲ್ಲರೂ ಹೇಗಿದ್ದೀರಾ? ನಿಕಲು ಮಾತಿರಲ ಎಂಚ ಉಲ್ಲರು. ತುಳು ಕಲಿಯುವ ನಮ್ಮ ಪ್ರೀತಿಯ ಹೃದಯಗಳಿಗೆ ನಮ್ಮ ಧ್ವನಿಪು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕಳೆದ ವಿಡಿಯೋದಲ್ಲಿ ನಾನು ಹೇಳಿದಂತಹ ಕೆಲವೊಂದು ಚಿಕ್ಕ ವಾಕ್ಯಗಳು ನಿಮಗೆ ನೆನಪಿದೆ ಅಂತ ಅಂದ್ಕೋತೀನಿ. ನಿಮಗೆ ಏನಾದರೂ ಡೌಟ್ ಇದ್ದಲ್ಲಿ ಅಥವಾ ಗೊತ್ತಾಗಿಲ್ಲ ಅಂದರೆ ದಯವಿಟ್ಟು ಕೇಳಿ, ನಾನು ನಿಮಗೆ ಮತ್ತೆ ಹೇಳಿಕೊಡ್ತೇನೆ. ಇವತ್ತಿನ ವಿಡಿಯೋದಲ್ಲಿ ಅದೇ ತರಹ ಸಾಮಾನ್ಯವಾಗಿ ದಿನನಿತ್ಯ ಬಳಸುವಂತಹ ಚಿಕ್ಕ ಪುಟ್ಟ ವಾಕ್ಯಗಳನ್ನು ತಿಳ್ಕೊಳ್ಳೋಣ. ನಾನೀಗಲೇ ನಿಮಗೆ ಭೂತಕಾಲ, ವರ್ತಮಾನ ಕಾಲ ಅಥವಾ ಈ ನಾಮಪದ, ಕ್ರಿಯಾಪದ ಅಂತೆಲ್ಲ ತಲೆ ತಿನ್ನಲ್ಲ. ಎಲ್ಲವನ್ನೂ ನಿಧಾನವಾಗಿ ತಿಳ್ಕೊಳ್ಳೋಣ, ಏನಂತೀರಾ? ಸರಿ, ಈಗ ಊಟದ ಬಗ್ಗೆ ಮಾತಾಡೋಣ. ಪ್ರತಿಯೊಂದು ಅನ್ನದ ಅಗಳಿನ ಹಿಂದೆ ಅದೆಷ್ಟೋ ಜನರ ಶ್ರಮ ಇರ್ತದೆ. ನಮಗಿವತ್ತು ಬೇಕು ಅಂತ ಅಂದಾಗ ಊಟ ಸಿಗ್ತಿದೆ, ಆದರೆ ಅದೆಷ್ಟೋ ಜನರಿಗೆ ಊಟನೇ ಸಿಗ್ತಿಲ್ಲ ರೀ. ಹಾಗಾಗಿ ಊಟದ ಬಗ್ಗೆ ಯಾವತ್ತೂ ಅಸಡ್ಡೆ ಬೇಡ. ಮೊದಲನೇದಾಗಿ ಊಟ ಅಂದರೆ ಫಸ್ಟ್ ಕೇಳೋದು, ನಿಮ್ಮದು ಊಟ ಆಯಿತಾ? ತುಳುವಲ್ಲಿ ಇರೇನ ವನಸ್ ಆಂಡೆ, ಇರೇನ ವನಸ್ ಆಂಡೆ. ನೆಕ್ಸ್ಟ್ ಕೇಳೋದು, ಊಟಕ್ಕೆ ಪದಾರ್ಥ ಅಥವಾ ಪಲ್ಯ ಎಂತ? ಊಟಕ್ಕೆ ಪದಾರ್ಥ ಅಥವಾ ಪಲ್ಯ ಎಂತ? ವನಸ್ಸಿಗೆ ಕಜಿಪು ದಾದೆ, ವನಸ್ಸಿಗೆ ಕಜಿಪು ದಾದೆ. ಇಲ್ಲಿ ತುಳುವಲ್ಲಿ ಪದಾರ್ಥಕ್ಕೆ ಕಜಿಪು ಅಂತ ಹೇಳ್ತಾರೆ. ಹಾಗೆ ಊಟ ರುಚಿಯಾಗಿತ್ತೆ, ಊಟ ರುಚಿಯಾಗಿತ್ತೆ. ವನಸ್ಸು ಎಡ್ಡೆ ಇತ್ತಿಂಡೆ, ವನಸ್ಸು ಎಡ್ಡೆ ಇತ್ತಿಂಡೆ. ಅಥವಾ ವನಸ್ಸು ಲಾಯ್ಕಿತ್ತಿಂಡೆ, ವನಸ್ಸು ಲಾಯ್ಕಿತ್ತಿಂಡೆ. ಮತ್ತೆ ಮುಂದಿನ ವಾಕ್ಯ, ನೀವು ಎಲ್ಲಿ ಊಟ ಮಾಡಿದಿರಿ? ನೀವು ಎಲ್ಲಿ ಊಟ ಮಾಡಿದಿರಿ? ಈರು ಓಲು ವನಸ್ಸು ಮಲ್ತರು, ಈರು ಓಲು ವನಸ್ಸು ಮಲ್ತರು. ಹಾಗೆ ಮುಂದಿನ ವಾಕ್ಯ, ದಯವಿಟ್ಟು ಹೊರಗಡೆ ತಿನ್ನುವುದನ್ನು ಆದಷ್ಟು ಅವಾಯ್ಡ್ ಮಾಡಿ. ದಯವಿಟ್ಟು ಹೊರಗಡೆ ತಿನ್ನುವುದನ್ನು ಆದಷ್ಟು ಅವಾಯ್ಡ್ ಮಾಡಿ. ಅದೇ ತುಳುವಲ್ಲಿ ದಯದೀದು ಪಿದಾಯಿ ತಿನ್ಪುನೇನು ಆಯ್ನಾತ್ ಕಮ್ಮಿ ಮಲ್ಪುಲೆ, ದಯದೀದು ಪಿದಾಯಿ ತಿನ್ಪುನೇನು ಆಯ್ನಾತ್ ಕಮ್ಮಿ ಮಲ್ಪುಲೆ. ಈ ಕೊನೆಯ ವಾಕ್ಯದಲ್ಲಿ ನಾನು ನಿಮಗೆ ತುಳು ಕಲಿಸ್ತಿದ್ದೇನೆ ಅಂತಾನೂ ಅನ್ಕೋಬೋದು, ಅಥವಾ ಆರೋಗ್ಯದ ಬಗ್ಗೆ ಒಂದೊಳ್ಳೆ ಸಲಹೆಯನ್ನು ಕೊಡ್ತಿದ್ದೇನೆ ಅಂತ ಬೇಕಾದರೂ ಅನ್ಕೋಬೋದು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.